ಮಂಗಳೂರಿನ ಕುಂಟಿಕಾನದಲ್ಲಿರುವ ಭಾರತ್ ಆಟೋ ಕಾರ್ಸ್ನವರ ಮಾರುತಿ ಸುಜುಕಿ ಅರೆನಾ ಶೋರೂಂನಲ್ಲಿ ನ್ಯೂ ವಿಟಾರಾ ಬ್ರಿಜಾ ಕಾರು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಕಾರು ಇದಾಗಿದ್ದು ಸೇಫ್ ಕಾರು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದೇಶದ ಅಗ್ರಮಾನ್ಯ ಕಾರು ತಯಾರಿಕಾ ಕಂಪನಿ ಮಾರುತಿ ಸುಜುಕಿ ಹೊಸ ವಿಟಾರಾ ಬ್ರಿಜಾ ಕಾರು ಬಿಡುಗಡೆ ಮಾಡಿದೆ. ಮೊದಲ ಬಾರಿಗೆ ಮಾರುತಿ ಸುಜುಕಿ 1.5 ಲೀಟರ್ ಸ್ಮಾರ್ಟ್ನೊಂದಿಗೆ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಹೊಂದಿರುವ ಹೊಸ ಬ್ರಿಜಾ ಕಾರನ್ನು ಬಿಡುಗಡೆ ಮಾಡಿದ್ದಾರೆ. ಕಾರಿನ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಇಂಧನ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೂತನ ವಿಟಾರಾ ಬ್ರಿಜಾ ಕಾರನ್ನು ಗಣ್ಯರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜೀವನ್ ಬಾಸ್ ಅವರು ಮಾತನಾಡಿ, ವಿಟಾರಾ ಬ್ರಿಜಾ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ. ಈ ಕಾರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಎಂದ ಅವರು, ಈ ಕಾರು ಮಾರಾಟದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಹೇಳಿದರು. But there is a secret. From day one, I never knew who Dennis is. I saw him live just today evening. He is a man with a smile and really a man with a style. Good work, Mr. Dennis. ಅನಂತರ ಮಾತನಾಡಿದ ಸೇಲ್ಸ್ ಮ್ಯಾನೇಜರ್ ಡೆನಿಸ್ ಗೊನ್ಸಾಲ್ವಿಸ್ ಅವರು, ವಿಟಾರಾ ಬ್ರಿಜಾ ಕಾರು ಮಾರಾಟ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡಿದೆ ಎಂದು ಹೇಳಿದರು. ಸೊ ಅಂತ ಒಂದು ಚೇಂಜಸ್ ಮಾಡಿರುವಂತ ಇನ್ನೊಂದು ವೆಹಿಕಲ್ ನಾವು ಇವತ್ತು ಅನ್ವೇಲಿಂಗ್ ಮಾಡ್ತಾ ಇದ್ದೇವೆ. ಇಟ್ ಇಸ್ ದ ಬ್ರಿಜಾ ಪೆಟ್ರೋಲ್. ಇದಕ್ಕಿಂತ ಮುಂಚೆ ನಾವು ಬ್ರಿಜಾ ಇಷ್ಟವರೆಗೆ ಗೊತ್ತಿರೋದು ಡೀಸೆಲ್ ಅಲ್ಲಿ ಮಾತ್ರ. ಇನ್ನು ಡೀಸೆಲ್ ಮಾರುತಿಯಿಂದ ನಾವು ಡೀಸೆಲ್ ಅಲ್ಲಿ ಕೊಡೋದಿಲ್ಲ. ರೀಸನ್ ಗವರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಗವರ್ಮೆಂಟ್ ಹೇಳ್ತಿದೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಕೆಲವು ನಾಮ್ಸ್ ತರ್ತಾ ಇದ್ದಾರೆ. ಸಪೋಸ್ ಇದನ್ನ ಡೀಸೆಲ್ ಅಲ್ಲಿ ಕೊಟ್ಟರೆ ಡೆಫಿನೆಟ್ಲಿ ಯಾರಿಗೆ ಸಹ ಎಫೋರ್ಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಮಾರುತಿಯಲ್ಲಿ ಇವಾಗ ಪ್ರೆಸೆಂಟ್ ನೋಡಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಹಾಕಿರುವಂಥದ್ದು 1 lakh. ಇದೇ ವೇಳೆ ವಿಟಾರಾ ಬ್ರಿಜಾ ಕಾರಿನ ಬಗ್ಗೆ ಮಹೀಂದ್ರ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಅದೇ ರೀತಿ ಇದರಲ್ಲಿ ಮೈಲೇಜ್ ಕಂಪೇರ್ ಮಾಡಿದ್ರೆ ಇದರ 2 ವೇರಿಯಂಟ್ ಅಲ್ಲಿ ಬರುತ್ತೆ. ಒನ್ ಇಸ್ ಮ್ಯಾನ್ಯುವಲ್ ಆಸ್ ವೆಲ್ ಆಸ್ ಆಟೋಮ್ಯಾಟಿಕ್. ಮ್ಯಾನ್ಯುವಲ್ ಅಲ್ಲಿ 17.03 km/L. ಅದೇ ರೀತಿ ಆಟೋಮ್ಯಾಟಿಕ್ ಅಲ್ಲಿ 18.76 km ಮೈಲೇಜ್ ಇದೆ. ಕಾರ್ಯಕ್ರಮದಲ್ಲಿ ಕಾರು ಖರೀದಿಸಿದ ಗ್ರಾಹಕರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭ ಜನರಲ್ ಮ್ಯಾನೇಜರ್ ವಿಶ್ವಕುಮಾರ್, ಸೇಲ್ಸ್ ಮ್ಯಾನೇಜರ್ ಸುಜನ್, ಅಸಿಸ್ಟೆಂಟ್ ಮ್ಯಾನೇಜರ್ ಕಿಶೋರ್ ಕುಮಾರ್, ಸೇಲ್ಸ್ ಮ್ಯಾನೇಜರ್ ಶಿವಕೀರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಮಾರುತಿ ಸುಜುಕಿ ಸಂಸ್ಥೆಯ ವಿಟಾರಾ ಬ್ರಿಜಾ ಇದೀಗ ಹೆಚ್ಚುವರಿ ಫೀಚರ್ಸ್ ಹಾಗೂ ಇತರ ಕಾರಿಗೆ ಪ್ರತಿಸ್ಪರ್ಧಿಯಾಗಿ ರಸ್ತೆಗಿಳಿಯುತ್ತಿದೆ. ವಿಟಾರಾ ಬ್ರಿಜಾ ಡಬಲ್ ಏರ್ ಬ್ಯಾಗ್, ಬೋಲ್ಡ್ ಫ್ರಂಟ್ ಗ್ರಿಲ್ ಹಾಗೂ ಇನ್ನಿತರ ವಿಶೇಷತೆಗಳನ್ನು ಹೊಂದಿದೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.